ಖಾಸಗಿ ಟಿವಿ ವಾಹಿನಿಯ ಸಂವಾದ ಕಾರ್ಯಕ್ರಮದ ವೇಳೆ ಮನ್ಸ ಜಾತಿಯ ಬಗ್ಗೆ ಉಲ್ಲೇಖ ಮಾಡಿ ಮನ್ಸ ಜಾತಿಯ ಅನನ್ಯತೆಯ ಬಗ್ಗೆ ಮಾತನಾಡಿದ ವ್ಯಕ್ತಿಗೆ ದೂರವಾಣಿಯ ಮೂಲಕ ಬೆದರಿಕೆ ಹಾಕಿದ ಘಟನೆಗೆ ಸಂಬಂಧಿಸಿದಂತೆ ತುಳುನಾಡ್ ಮನ್ಸ ಸಮಾಜ ಸೇವಾ ಸಂಘ ಖಂಡನೆ ವ್ಯಕ್ತಪಡಿಸಿದ. ಈ ನಿಟ್ಟಿನಲ್ಲಿ ನಾವು ಕಾನೂನು ಹೋರಾಟಕ್ಕೆ ಸಿದ್ಧರಿದ್ದೇವೆ ಎಂದು ಮಾಧ್ಯಮಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ನೇರ ಪ್ರಸಾರದ ಟಿವಿ ಕಾರ್ಯಕ್ರಮದ ವೇಳೆ ತುಳುನಾಡ್ ಮನ್ಸ ಸಮಾಜ ಸೇವಾ ಸಂಘದ ಸದಸ್ಯರಾಗಿರುವ ಶ್ರೀನಿವಾಸ್ ಮಿಜಾರ್ ಅವರು ಟಿವಿ ವಾಹಿನಿಯ ಜೊತೆಗೆ ಮಾತನಾಡಿ, ಮನ್ಸ ಅನ್ನುವುದು ಒಂದು ಅನನ್ಯತೆ ಹೊಂದಿರುವ ಜಾತಿಯಾಗಿದ್ದು, ಕಾನದ ಕಟದರು ಮನ್ಸ ಜಾತಿಯ ಕುಲ ದೈವವಾಗಿದ್ದಾರೆ. ನಾನು ಕೂಡ ಮನ್ಸ ಜಾತಿಗೆ ಸೇರಿದವನಾಗಿರುತ್ತೇನೆ ಎಂದು ವಿವರಣೆ ನೀಡಿದರು. ಈ ವಿವರಣೆಯನ್ನ ಕಾರ್ಯಕ್ರಮದ ನಿರೂಪಕರು, ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳು ಸಮರ್ಥಿಸಿಕೊಂಡಿದ್ರು. ಕಾರ್ಯಕ್ರಮ ಯಶಸ್ವಿಯಾಗಿ ಮುಕ್ತಾಯಗೊಂಡಿದ್ದು, ಆದರೆ ಕಾರ್ಯಕ್ರಮ ಮುಗಿದ ಬಳಿಕ ಶ್ರೀನಿವಾಸ್ ಮಿಚಾರ್ ಅವರಿಗೆ ಮಂಗಳೂರಿನ ಬಳ್ಳಾಲ್ಬಾಗ್, ಪುತ್ತೂರು, ಕಾರ್ಕಳ ಹಾಗೂ ಇತರ ಕಡೆಗಳಿಂದ ಅನಾಮಧೇಯ ವ್ಯಕ್ತಿಗಳು ಕರೆ ಮಾಡಿ ಬೆದರಿಕೆ ಹಾಕಿದ್ದಾರೆ ಮತ್ತು ಸಾಮಾಜಿಕ ಬಹಿಷ್ಕಾರಕ್ಕೆ ಆದಿದ್ರಾವಿಡ ಸಮಾಜದವರಿಗೆ ಕರೆ ಕೊಟ್ಟಿರುತ್ತಾರೆ. ಈ ಘಟನೆಯನ್ನ ತುಳುನಾಡ್ ಮನ್ಸ ಸಮಾಜ ಸೇವಾ ಸಂಘವು ತೀವ್ರವಾಗಿ ಖಂಡಿಸಿದೆ. ತುಳುನಾಡ್ ಮನ್ಸ ಸಮಾಜ ಸೇವಾ ಸಂಘದ ಗೌರವಾಧ್ಯಕ್ಷರಾದ ಡಿಕಯ್ಯ ಹಾಗೂ ಅಧ್ಯಕ್ಷರಾದ ಅಚ್ಯುತ ಸಂಪಿಗೆ ಮೂಡಬಿದ್ರೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಮನ್ಸ ಸಮಾಜದ ಅನನ್ಯತೆಯ ಬಗ್ಗೆ ವಿವರಣೆಯನ್ನ ನೀಡಿದ್ರು. ಸಂಘಟನೆಯ ಗೌರವಾಧ್ಯಕ್ಷ ಡಿಕಯ್ಯ ಅವರು ಮಾತನಾಡಿ, ಮನ್ಸ ಜಾತಿ ಒಂದು ಅನನ್ಯ ಜಾತಿಯಾಗಿದ್ದು, ಕಾನದ ಕಟದರು ಮನ್ಸ ಜಾತಿಯ ಕುಲ ದೈವವಾಗಿದ್ದಾರೆ ಎಂದು ವಿವರ ನೀಡಿದ್ರು. ಮನ್ಸ ಜಾತಿಯ ಉಲ್ಲೇಖವನ್ನ ಎಲ್ಲೂ ನಿಷೇಧಿಸಲಾಗಿಲ್ಲ. ಈಗಿರುವಾಗ ಮನ್ಸ ಜಾತಿಯ ಬಳಕೆ ತಪ್ಪಲ್ಲ ಎಂದು ಹೇಳಿದ್ರು. ಮನ್ಸ ಜಾತಿಯ ಅನನ್ಯತೆಯ ಬಗ್ಗೆ ಮಾತನಾಡಿದ ಶ್ರೀನಿವಾಸ್ ಮಿಚಾರ್ ಅವರನ್ನ ನಿಂದಿಸಿರುವುದು, ಬೆದರಿಕೆ ಹಾಕಿರುವುದು ಹಾಗೂ ಅವರನ್ನ ಬಹಿಷ್ಕಾರ ಮಾಡಬೇಕೆಂದು ಕರೆ ನೀಡಿರುವುದು ಅಮಾನವೀಯ ಘಟನೆ ಎಂದು ಡಿಕಯ್ಯ ಅವರು ಹೇಳಿದ್ರು. ಮನುಷ್ಯ ಅನ್ನುವಂಥ ಸಂಸ್ಕೃತ ಪದದ ತದ್ಭವ ರೂಪ. ಮನ್ಸ ಅನ್ನುವಂಥದ್ದು ತುಳುವಲ್ಲೂ ಕನ್ನಡದಲ್ಲೂ ಏಕಪದ. ಅದು ಮನುಷ್ಯನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನಮ್ಮದು ಜಾತಿ ರಹಿತವಾದಂಥ ಸಮಾಜ, ಅಂದರೆ ಮನುಷ್ಯ ಜಾತಿಯಲ್ಲಿ ಇರ್ತಕ್ಕಂಥವ್ರು. ಸೊ ಹಾಗಾಗಿ ಮನ್ಸ ಜಾತಿ ಅನ್ನುವಂಥದ್ದು ಉನ್ನತವಾದಂಥ ಇತಿಹಾಸ ಮತ್ತು ಪರಂಪರೆಯನ್ನು ಹೊಂದಿರತಕ್ಕಂಥ ಜಾತಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದನ್ನು ಅಧ್ಯಯನ ಮಾಡ್ತಾ ಕಾಣದ ಕಟದ ಪ್ರಸಂಗದ ಮನ್ಸ ಜಾತಿಯ ಅವಳಿ ವೀರರಾಗಿರ್ತಕ್ಕಂಥ ಸ್ವಾಭಿಮಾನದ ಪ್ರತೀಕ ಆಗಿರ್ತಕ್ಕಂಥ ಕಾಣದ ಕಟದರ ಬಗ್ಗೆ ಯಕ್ಷಗಾನ ಪ್ರಸಂಗವನ್ನು ರಚಿಸಿ ಆಡಿಕೊಂಡು ತುಳುನಾಡು ಮಾತ್ರ ಅಲ್ಲದೆ ನೆರೆಯ ಜಿಲ್ಲೆಗಳಲ್ಲೂ ಕೂಡ ಅದರ ಪ್ರದರ್ಶನ ನಾವು ಕೊಟ್ಟಿದ್ದೀವಿ. ಆಗಿರ್ತಕ್ಕಂಥ ಕಾಣದ ಕಟದರ ಬಗ್ಗೆ ಪ್ರಸ್ತಾಪ ಆದಾಗ ಶ್ರೀನಿವಾಸ್ ಮಿಜಾರ್ ಎಂಬವರು ನಮ್ಮ ಸಂಘಟನೆಯ ಕಾರ್ಯಕರ್ತರು ಕತ್ತಲ್ ಸಾರ್ ಅವರಿಗೆ, ಕಾರ್ಯಕ್ರಮದ ನಿರೂಪಕರಿಗೆ ಫೋನ್ ಮಾಡಿ ಕಾಣದ ಕಟದರ ಬಗ್ಗೆ ಮಾತನಾಡುವಾಗ ಅವರ ಜಾತಿಯ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನು ನೀವು ನೀಡಬೇಕು, ಜಾತಿಯನ್ನು ಯಾವುದೇ ಕಾರಣಕ್ಕೂ ಅಡಗಿಸಬಾರ್ದು, ಅದು ಮರೆಯಾಗಬಾರ್ದು ಅಂತ ಹೇಳಿ, ನಾನು ಮನ್ಸ ಜಾತಿಯವನು, ಕಾಣದ ಕಟದರು ನಮ್ಮ ಮನ್ಸ ಜಾತಿಯಲ್ಲಿ ಹುಟ್ಟಿದ್ದಾರೆ, ಸಾಧಕರಾಗಿದ್ದಾರೆ ಎಂದು ಹೇಳುವಂಥದ್ದು ನನಗೆ ಬಹಳ ಸ್ವಾಭಿಮಾನದ ಸಂಗತಿ, ನಾನು ಮನ್ಸ ಜಾತಿಯ ಬಗ್ಗೆ ಹೆಮ್ಮೆ ಪಡ್ತೇನೆ ಇತ್ಯಾದಿ ಅಭಿಪ್ರಾಯವನ್ನು ಮಂಡಿಸಿದ್ದಾರೆ. ಅದನ್ನು ದಯಾನಂದ ಕತ್ತಲ್ ಸರ್ ಕೂಡ ಎಂಡೋರ್ಸ್ ಮಾಡಿದ್ದಾರೆ, ಒಪ್ಕೊಂಡಿದ್ದಾರೆ. ಸಂಪನ್ಮೂಲ ವ್ಯಕ್ತಿಗಳು ಕೂಡ ಅಲ್ಲಿ ಕೂತ್ಕೊಂಡಿರ್ತಕ್ಕಂಥ ಅದಕ್ಕೆ ತಲೆ ಆಡಿಸಿದ್ದಾರೆ, ನಾವೆಲ್ಲ ಗಮನಿಸಿದ್ದೀವಿ. ಅದರ ನಂತರ ಕಾರ್ಯಕ್ರಮ ಮುಗಿದು ಬಹುಶಃ 1 ಗಂಟೆ ಆಗಿದೆಯೋ ಎಲ್ಲೋ ಗೊತ್ತಿಲ್ಲ, ಅನೇಕ ಕಡೆಗಳಿಂದ ಶ್ರೀನಿವಾಸ್ ಮಿಜಾರಿಯವರಿಗೆ ಮೊಬೈಲ್ ಕಾಲ್ಗಳು, ಬೆದರಿಕೆಗಳು, ಬಹಿಷ್ಕಾರದ ಕರೆ ಇತ್ಯಾದಿ ಸಾಮಾಜಿಕ ಜಾಲತಾಣದ ಮೂಲಕ ಹರಡಿದ್ದು ಕರೆಗಳನ್ನು ಮಾಡಿ ಸಿಕ್ಕಾಪಟ್ಟೆ ಪೀಡಿಸಿದ್ದಾರೆ. ಅವರ ಅಭಿಪ್ರಾಯ, ಅವರ ಕಂಟೆನ್ಷನ್ ಏನು ಅಂತಂದರೆ, ನಮ್ಮದು ಆದಿದ್ರಾವಿಡ ಸಂಘಟನೆಯ ಗೋಷ್ಠಿ ಇದ್ದು ನೀವು ಯಾಕೆ ಕರೆ ಮಾಡಿದ್ದೀರಿ ಅಂತ. ಆವಾಗ ಸರಿಯಾದ ಒಂದು ಉತ್ತರವನ್ನು ಶ್ರೀನಿವಾಸ್ ಕೂಡ ಕೊಟ್ಟಿದ್ದಾರೆ, ನಿರೂಪಕರು ಕೂಡ ಕೊಟ್ಟಿದ್ದಾರೆ. ಆದರೆ ನಿರೂಪಕರಿಗೂ ಮಾತನಾಡಿಲ್ಲ, ಬೇರೆ ಯಾರಿಗೂ ಮಾತಾಡಿಲ್ಲ, ಬೇರೆಯವರಿಗೆ. ಆದರೆ ಶ್ರೀನಿವಾಸ್ ಅವರನ್ನು ತರಾಟೆ ತಗೊಂಡಿದ್ದಾರೆ.
ನಿಮ್ಮನ್ನು ಬಹಿಷ್ಕಾರ ಮಾಡಬೇಕು, ನೀವೆಲ್ಲಿದ್ದೀರಿ ನಿಮ್ಮ ಬಳಿಗೆ ಬಂದು ನಾವು ನಿಮ್ಮನ್ನು ಹೊಡಿತೀವಿ, ಬಡಿತೀವಿ, ನಿಮ್ಮನ್ನು ನೋಡ್ಕೊತೀವಿ, ಈ ರೀತಿ ಅನೇಕ ಅಭಿಪ್ರಾಯಗಳು ಬಂದಿದ್ದಾವೆ. ಇದು ನಮಗೆ ಇನ್ನೂ ಒಂದು ಮಾತು ಹೇಳಿದರೆ, ಮನಸ ಅನ್ನುವಂಥ ಪದವನ್ನು ನೀವು ಆದಿರವರಿಗೆ ಹೇಗೆ ಬಳಸಿದ್ದೀರಿ ಅಂತ. ನಾವು ಮನಸ ಅನ್ನುವಂಥ ಪದವನ್ನು ಆದಿರವರಿಗೆ ಉಲ್ಲೇಖಿಸಿ ಉದ್ದೇಶಿಸಿ ನಾವು ಕರೆದಿಲ್ಲ, ಕರೆಯೋದೂ ಇಲ್ಲ. ಅದನ್ನು ಶ್ರೀನಿವಾಸ ಸ್ಪಷ್ಟಪಡಿಸಿದ್ದಾರೆ. ಯಾಕಂದರೆ ನಮ್ಮ ಉದ್ದೇಶ ಅದಲ್ಲ. ಆದಿರಾಡ ಸಮಾಜ ಸೇವಾ ಸಂಘದವರು ಸಂಘಟನೆ ಕಟ್ಕೊಂಡಿದ್ದೆ, ಅವರ ಪಾಡಿಗೆ ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ, ಹೋಗಿ ನಮಗೇನು ಅಭ್ಯಂತರ ಇಲ್ಲ. ಆದರೆ ಮನಸ ಜಾತಿಯ ಕುಲದೈವಗಳ ಪ್ರಸ್ತಾಪ ಆದಾಗ ಅವರ ಜಾತಿಗಳನ್ನು, ಅಂದರೆ ಕುಲದೈವಗಳ ಜಾತಿ ಇಡ್ತಕ್ಕಂಥದ್ದು ಸಾಧು ಅಲ್ಲ ಅನ್ನುವಂಥದ್ದು ನಮ್ಮೆಲ್ಲರ ಅಭಿಪ್ರಾಯ. ಮನಸ ಅಂದರೆ ಕೆಟ್ಟದ್ದು, ಅದನ್ನು ಸರ್ಕಾರ ನಿಷೇಧ ಮಾಡಿದೆ ಅನ್ನುವಂಥ ತಪ್ಪು ಅಭಿಪ್ರಾಯವನ್ನು ಸಮಾಜಕ್ಕೆ ರವಾನಿಸಿದ್ದಾರೆ. ಅಂತಹ ಒಂದು ಪ್ರಕರಣ ಇಡೀ ದೇಶದಲ್ಲಿ ಎಲ್ಲೂ ನಡೆದಿಲ್ಲ. ಮನಸ ಅನ್ನೋಂಥ ಪದಕ್ಕೆ ನಿಷೇಧ ಇಲ್ಲ, ಅದಕ್ಕೆ ಬಹಿಷ್ಕಾರನೂ ಇಲ್ಲ, ಏನೂ ಇಲ್ಲ. ಬೇರೆ ಜಾತಿಗಳ ಹಾಗೆ ಮನಸ ಕೂಡ ಒಂದು ಜಾತಿ. ತುಳುನಾಡಿನಲ್ಲಿ ಒಂದು ಭೌಗೋಳಿಕ ವ್ಯಾಪ್ತಿಯೊಳಗೆ ನಿರ್ದಿಷ್ಟವಾದ ಜಾತಿಗಳು ಹುಟ್ಕೊಂಡಿದ್ದಾರೆ. ಹಾಗೆ ತುಳುನಾಡಿನಲ್ಲಿ ಪರವ, ಪಂಬದ, ನಲಿಕೆ, ಬಾಕುಡ, ಈ ರೀತಿಯಾಗಿ ಮನಸ ಇತ್ಯಾದಿ ಅನೇಕ ಜಾತಿಗಳು ತುಳುನಾಡಿನದ್ದೇ ಮೂಲದ್ದು ಆಗಿವೆ. ಅದನ್ನು ಇನ್ನೊಂದು ಭೌಗೋಳಿಕ ಪ್ರದೇಶದಲ್ಲಿ ನಾವು ಉಲ್ಲೇಖಿಸುವುದಕ್ಕೆ ಬರೋದಿಲ್ಲ. ಹಾಗಾಗಿ ಮನಸ ಅನ್ನೋಂಥ ಪದ ತುಳುನಾಡಿನ ಮೂಲದ್ದು. ಕಾರಣ ಪಟ್ಟಿಯಲ್ಲಿ, ಸರ್ಕಾರ ಬಿಡುಗಡೆ ಮಾಡಿರ್ತಕ್ಕಂಥ ಪಟ್ಟಿಯಲ್ಲಿ, ಶೆಡ್ಯೂಲ್ಡ್ ಕಾಸ್ಟ್ ಲಿಸ್ಟಲ್ಲಿ ಮನಸ ಜಾತಿಯ ಉಲ್ಲೇಖ ಇಲ್ಲ ಅನ್ನೋ ಕಾರಣಕ್ಕೆ ತುಳುನಾಡಿನಾದ್ಯಂತ ಇರ್ತಕ್ಕಂಥ ಮನಸ ಜಾತಿಯವರು ಅಸ್ಪೃಶ್ಯ ಜಾತಿಗಳಲ್ಲಿ ಅತ್ಯಂತ ಬಲಾಢ್ಯ ಹಾಗೂ ಅತ್ಯಧಿಕ ಜನಸಂಖ್ಯೆ ಉಳ್ಳಂಥ ಒಂದು ಮನಸ ಜಾತಿ. ಆ ಮನಸ ಜಾತಿಯವರು ಅನಿವಾರ್ಯವಾಗಿ ಕೆಲವು ಕಡೆ, ಬಹುತೇಕರು ಹೊಲೆಯ ಅನ್ನುವಂಥ ರೀತಿಯಲ್ಲಿ, ಇನ್ನು ಕೆಲವು ಕಡೆ ಆದಿದ್ರಾವಿಡ ಅಂತ ಸರ್ಟಿಫಿಕೇಟ್ ತಗೊಳ್ತಾ ಇದ್ದಾರೆ. ಇದೊಂದು ಅನಿವಾರ್ಯತೆ ಅಷ್ಟೇ. ಹಾಗಾಗಿ ಆದಿದ್ರಾವಿಡ ಅನ್ನುವಂಥ ಜಾತಿಯನ್ನೇ ಉತ್ಕೃಷ್ಟ ಅಂತ ಹೇಳ್ತಾ ಮನಸ ಜಾತಿಯನ್ನು ಅವಮಾನಕ್ಕೆ ಬೇರೆ ಜಾತಿಯವರು, ಮೇಲ್ಜಾತಿಗಳು ಅವಮಾನ ಮಾಡ್ತಾ ಬಂದಿದ್ದರೂ ಕೂಡ ಆದಿದ್ರಾವಿಡರು ಕೂಡ ಇವಾಗ ಅದೇ ಕಾಯಕಕ್ಕೆ ಇಳಿದಿದ್ದಾರೆ. ಇದು ನಮಗೆ ಅತ್ಯಂತ ನೋವು. ತುಳುನಾಡ್ ಮನ್ಸ ಸಮಾಜ ಸೇವಾ ಸಂಘದ ಅಧ್ಯಕ್ಷ ಅಚ್ಯುತ್ ಸಂಪಿಗೆ ಅವರು ಮಾತನಾಡಿ, ಶ್ರೀನಿವಾಸ್ ಮಿಚಾರ್ ಅವರನ್ನು ನಿಂದಿಸಿರುವ ವ್ಯಕ್ತಿಗಳ ಮನಸ್ಥಿತಿಯ ಬಗ್ಗೆ ನಾವು ಆಲೋಚಿಸಬೇಕಿದೆ. ನಾವು ಯಾರೊಂದಿಗೂ ಸಂಘರ್ಷ ಮಾಡುವುದಿಲ್ಲ, ಆದರೆ ಅಗತ್ಯ ಕಂಡು ಬಂದರೆ ಯಾವುದೇ ಕಾನೂನು ಹೋರಾಟಕ್ಕೂ ಸಿದ್ಧರಿದ್ದೇವೆ ಎಂದು ಹೇಳಿದರು. ಮನ್ಸ ಜಾತಿಯ ಹೆಸರು ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಬಿಟ್ಟು ಹೋಗಿದ್ರು, ಇತರ ಜಾತಿ ಪಟ್ಟಿಯಲ್ಲಿ ಮನ್ಸ ಜಾತಿಯ ಉಲ್ಲೇಖ ಇದೆ. ಆದುದರಿಂದ ಮನ್ಸ ಹೆಸರಿನ ಬಳಕೆ ತಪ್ಪಾಗುವುದಿಲ್ಲ. ಜೊತೆಗೆ ಮನ್ಸ ಜಾತಿ ಸಮುದಾಯದ ಅನನ್ಯತೆಯನ್ನ ಯಾರೂ ನಾಶ ಮಾಡಲಾಗುವುದಿಲ್ಲ ಎಂದು ಹೇಳಿದ್ರು. ತುಳುನಾಡು ಮನ್ಸ ಸಮಾಜ ಸೇವಾ ಸಂಘ ಕಡಾಖಂಡಿತವಾದ ಖಂಡಿಸಲು ಬೊಕ್ಕ ಕೊಡಿಯಾಲ ಪೈಲಿಗೆ ಬಲ್ಲ ಅಥವಾ ಪುತ್ತೂರು ಬಲ ಕೈಕಾರ ಪೊಲಿಕೆ ನನ್ನ ಸ್ವಲ್ಪ ಬೆದರಿಕೆ ಮಲ್ತಿದ್ದರು. ಒಂದು ಆಕಲಿನ ಸಂಸ್ಕೃತಿ ಹೆಂಚಿನ ಪಂಪನೆಯನ್ನು ತೂಪವನು ಇನಿ ತುಳುನಾಡು ಪುನಂಚಿತನ ಮನ್ಸ ಜನಾಂಗದ ಅಥವಾ ಮನ್ಸ ಸಂಘಟನೆ ಗುರುತಿಸ ಒಂದಿತ್ತನ ಒಂದೇ ಒಂದು ವ್ಯಕ್ತಿನಕಲು ಇನಿ ಮುಟ್ಟ ಈ ನಮೂನಿದ ಒಂದು ಹೇಳಿಕೆಯನ್ನು ಕೊಡ್ತಿದ್ದೇವೆ. ದಯಪಡದಂಡ ತುಳುನಾಡು ಮನ್ಸ ಸಮಾಜ ಸೇವಾ ಸಂಘಗಳು ಅಥವಾ ಮನ್ಸೇರನ್ನು ಗುರುತಿಸುವಕಲು ಸಂವಿಧಾನ ಬೊಕ್ಕ ಕಾನೂನು ನಂಬಿಕೆ ದಿವನ್ನ ಅಂಚಿತನಕಲು ಖಂಡಿತ ಅಕಲು ಕಾನೂನು ಬಾಹಿರವಾದ ಅಥವಾ ಸಂವಿಧಾನ ಬಾಹಿರವಾದ ಅಂಚಿತನ ಹೇಳಿಕೆಲ್ಲ ಕೊಡ್ತೀವಿ. ಅಂಚಾದದು ಮನ್ಸರಿಗ ಅವನು ಎದುರಿಸವನ ತಾಕತ್ತು ಇಜ್ಜಿಂದು ಬಂಡದು ಮುಗಿಲಿಯನ್ನು ಬಿಡಿಸಿ ಖಂಡಿತ ಆ ತಾಕತ್ತು ಉಂಡು ಆಂಡ ಏಪಗುಲ ಸಂಘರ್ಷಕ್ಕೂ ತಾತಿ ಮತ್ತು ಕೊರಪನಕಲ ಎಂಕಲು ಸೌಹಾರ್ದವಾದ ಮಾತಾ ಜಾತಿ ಜನಾಂಗದ ಕಲೆಯನ್ನು ಒಟ್ಟಿಗೂ ಬದುಕೋಡು ಪಂಪನವೇ ಎಂಕಲ ಒಂದು ಆಶೆ ಅಂಗಲ. ಇನಿ ಬೊಕ್ಕೊಂಗಿ ನಮ್ಮ ಜನಾಂಗದ ಮಾತೆಡ
ಒಂಜಿ ತಪ್ಪು ಅಭಿಪ್ರಾಯ ಉಂಟು. ಹೆಚ್ಚಿನ ಪಂಡ ಕುಡ್ಲದಾಕಲು ಒಂಜಿ ನಿರ್ಧಾರದ ತೊಂದರೆ ಇಡೀ ಸಮುದಾಯಕ್ಕೂ ಅಥವಾ ಇಡೀ ಜಿಲ್ಲೆಗೂ ಅವೇ ವೇದವಾಕ್ಯ ಪಂಪುನ ತಪ್ಪು ಅಭಿಪ್ರಾಯ. ಇದು ಕುಡ್ಲದಾಕಲು ಅಂತಾಕಲು ನಮ್ಮ ಪ್ರಶ್ನೆ ಮಾಡ್ತಂದ್ರೆ ಆಕಲು 3 ಕುಡ್ಲದಾಕಲು ಆಗ್ತದೆ. ಹಳ್ಳಿ ಪ್ರದೇಶ ಹಿಡಿದು ಪೇಂಟೆಗೆ ಹೋದು ಬಂಚಿದ ಪಾಡಿಗೆ ಕೊಡೋದು ಅಲ್ಪ ನೆಲೆ ಹಾಕನಂತಲು ಇನ್ನು ಕುಡ್ಲದ ನಮ್ಮ ಬಾಂಧವ್ಯ ಜಾತಿ ಬಾಂಧವ್ಯ ಅಥವಾ ನಮ್ಮ ಪೂಲ್ ಸಂಬಂಧ ಇತ್ತು ನಮಗೆ ಆಕಲು ಈ ರೀತಿಯ ಒಂದು ಹೇಳಿಕೆ ನಮ್ಮ ಜನಾಂಗದ ಮಿಥ್ಯೆ ಅಥವಾ ನಮ್ಮನೇ ಒಂದು ಕೂಡು ಕಟ್ಟದ ಒಂದು ಈ ರೀತಿಯ ಬೆದರಿಕೆ ಪಾಡಿಪೇರನ್ನು ಮಂಡ ಒಂದು ಖಂಡಿತ ಸಹಿಸಲು ಸಾಧ್ಯ. ಪಂಪದ ಪಂಪನ ಜಾತಿದ ಪೂಗರಲ ಪರಿಶಿಷ್ಟ ಜಾತಿದ ಸೇರಿದು ಉಂಡು ಪಂಡ ಮನ್ಸ ಪಂಪನ ಒಂದು ಈತ ಮಲ್ಲ ಜನಸಂಖ್ಯೆ ಎಂಕಲ್ನ ಒಂದು ಅಂದಾಜು ಪ್ರಕಾರ ಎಂಕಲ್ ಒಂದು ಸಂಘಟನೆ ಕಟ್ಟದು ಒಂದು ಅಂದಾಜು ಪ್ರಕಾರ ಎಂಕಲ್ ಸಮೀಕ್ಷೆ ಮಂತ್ರ ಸಂದರ್ಭಗಳು 5 ಲಕ್ಷಕ್ಕೂ ಮಿತ್ತು ಜನಸಂಖ್ಯೆ ಉಪ್ಪುನ ಜಾತಿ ಬಂಡ ಮನ್ಸ ಜಾತಿ ಪಂಪನ ಸತ್ಯ ಎಂಕಲಿಗೆ ಗೊತ್ತು. ಒಂದು ಬಹುಶಃ ಈ ಸಮೀಕ್ಷೆ ಮಲ್ಪುನ ಅಕಲ್ನ ಆಯೋಗದ ಅಕಲ್ನ ನಿರ್ಲಕ್ಷಣ ಅಥವಾ ಜನಪ್ರತಿನಿಧಿ ಅಕಲ್ನ ನಿರ್ಲಕ್ಷಣ ಅಥವಾ ಎಂಕಲ್ಡ ಉಪ್ಪುನ ಚಿತ್ತನ ಮನ್ಸ ಜಾತಿ ಅಕಲ್ನ ಉಪ್ಪುನ ಚಿತ್ತನ ಒಂದು ತಿಳುವಳಿಕೆದ ಕೊರತೆ ಆದನ ಮನ್ಸ ಪಂಪನ ಪರಿಶಿಷ್ಟ ಜಾತಿದ ಪಟ್ಟಿನ ಬಿಡಿಸಬಹುದು. ಇನಿ ಮೊದಲ ಆದಿದ್ರಾವಿಡ ಸಂಘಟನೆ ರೂಪುನಂಚೆ ಕೆಲವು ವ್ಯಕ್ತಿನಗಳು ಪ್ರಚಾರ ಮಾಡ್ತಂದು 1942 ಎಂಕ್ಲೇನು ಮನ್ಸ ಆದಿದ್ರಾವಿಡ ಪಡೆದು ಗುರುತಿಸದೇ ಪಡೆದು ಕೆಲವೊಂದು ವ್ಯಕ್ತಿನಗಳು 1942 ಸ್ವಾತಂತ್ರ್ಯ ಪೂರ್ವದಕ್ಕೂ ಆದಿದ್ರಾವಿಡ ಪಂಪನ ಗುರುತಿಸಾದ ಪಂಪನ ಒಂಜಿ ದಾಖಲೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ತುಳುನಾಡ್ ಮನ್ಸ ಸಮಾಜ ಸೇವಾ ಸಂಘದ ಕಾರ್ಯದರ್ಶಿ ಆರ್ ದಿನಕರ್, ಯುವ ವೇದಿಕೆಯ ಮುಖಂಡ ಕಿರಣ್ ದಾಸ್, ಎಂಕಣ್ಣ ಕೊಯ್ಯೂರು, ಹರಿಯಪ್ಪ ಮುತ್ತೂರು, ಸತೀಶ್ ಕಕ್ಕೆಪದವು, ಮಹಾಫಲ, ಕೊಲಂಬುದ್ದನ್ನರ್ ಮೊದಲಾದವರು ಉಪಸ್ಥಿತರಿದ್ದರು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡುಬಿದ್ರೆ.